ಕಾಡಿಬೇಡಿ ಕಾಡಿಬೇಡಿ ಪ್ರೀತಿ ಮಾಡಿನಿ ಗೆಳತಿ ನಾನಿನ್ನ ಕಾಡಿಬೇಡಿ ಪ್ರೀತಿ ಮಾಡಿನಿ ಗೆಳತಿ ನಾನಿನ್ನ ಮರದುಲ ಗೆಳತಿ ಸಾಯೋತನ ನೀ ನನ್ನ ಜೀವನ ನಾನಿನ ಸ್ವಾದರ ಮಾವನ ನನ್ನ ಮುದ್ದಿನ ಸೊಸೆ ನೀನ ನಾನಿನ ಸ್ವಾದರ ಮಾವನ ನನ್ನ ಮುದ್ದಿನ ಸೊಸೆ ನೀನ ಹೌದು ಮಾವ ಪ್ರೀತಿ ಮಾಡಿರಿ ನಿನ್ನ ಪ್ರೀತಿ ನಿಜವೇನ ಹೌದು ಮಾವ ಪ್ರೀತಿ ಮಾಡಿರಿ ನಿನ್ನ ಪ್ರೀತಿ ನಿಜವೇನ ಪ್ರೀತಿ ಮಾಡಿದು ನಿಜವೇ ಆದರೆ ನಂಬಲಾಗ ನನಗ ತೀರ ಹೊಸದಿನ್ನ ನಿನ್ನ ಪ್ರೀತಿ ನಂಬಲಾಗ ನನಗ ತೀರ ಹೊಸದಿನ್ನ ನಿನ್ನ ಪ್ರೀತಿ ನಂಬಲಾಗ ಆದನ್ನು ಕೂಡ ನಾವು ಮನಸ್ಸು ಮಾಡಬಹುದು. ಅದು ಯಾವುದೇ ನಾವು ಹೋಗ್ತೇವೆ ಅದು ಧರ್ಮಕ್ಕೆ ಖಂಡಿತ ಅಲ್ಲ, ಅದು ವಿಶ್ವಮಾನ್ಯವಾದ ಬದುಕಿನ ಒಂದು ಶಾಸ್ತ್ರ. ಅದನ್ನು ನಾವೆಲ್ಲರೂ ಅಳವಡಿಸಿಕೊಂಡು ಹೋದರೆ ಅತ್ಯಂತ ಸಂತೃಪ್ತರಾಗ್ತೇವೆ. ಆ ಸಂತೃಪ್ತ ಜೀವನವೇ ಆ ಭಗವದ್ಗೀತೆಯ ಅಂತಿಮ ಗುರಿ. ಈ ನಿಟ್ಟಿನಲ್ಲಿ ಅವರಿಗೆ ಏನು ಚಟುವಟಿಕೆ ಮಾಡಬೇಕು ಅದು ಕೂಡ ಅದರ ಮುಂದುವರಿದ ಭಾಗ. ನಮ್ಮೆಲ್ಲರೂ ಒಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಇದನ್ನು ತೊಡಗಿಸಿಕೊಂಡಂತಹ ಮುಂದೆ ಇನ್ನು ಬೇರೆ ಮುಂದಿನ ಚಟುವಟಿಕೆ ಈಗಾಗಲೇ ಚಿತ್ರರಂಗದ ಹೋರಾಟಗಳನ್ನು ಮಾತಾಡಿ ನಾವು ಆಕರ್ಷಕತೆ ಓಪನ್ ಆಗಿರುವ ಆಫರ್ ಕೊಟ್ಟಿದ್ದಾರೆ. ನೀವು ನಾವು ಬೇರೆ ಮೆಡಿಕಲ್ ಕ್ಯಾಂಪ್ ಖಂಡಿತ ಒಂದು ಸರ್ಕಾರಿ ಚಟುವಟಿಕೆಗಳಲ್ಲಿ ಹಾಗಾಗಿ ವಿಚಾರ ಮಾಡಿಕೊಂಡು ಒಳ್ಳೆಯ ಕೆಲಸ ಮಾಡುವಾಗ ಯಾವಾಗಲೂ ನಾವು ಕೂಡ ಬಾಧ್ಯತೆ ಇದೆ. ಆ ಮಟ್ಟಿಗೆ ಯಾವತ್ತೂ ತಯಾರತೆ ಎಲ್ಲರಿಗೂ ಶುಭವಾಗಬೇಕು. ಮುಂದಿನ ದಿನದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಹಾರೈಸಿಕೊಂಡು ನಾನು ಸ್ಪರ್ಧೆಗಳಲ್ಲಿ
ಮಕ್ಕಳಿಗೂ ಬೇಡಿಕೆಗಳಿಗೆ ಸಮಾಜದ ಇರುವುದರಿಂದ ಬೇಡಿಕೆಗಳಲ್ಲಿ ಒಂದರಿಂದ 4ನೇ ತರಗತಿಯ ಮಕ್ಕಳಿಗೆ ನಡೆದಂತಹ ಉಡುಗೊರೆ ವಿಭಾಗದಲ್ಲಿ ಉಡುಗೊರೆ ವಿಭಾಗದಲ್ಲಿ ಪ್ರಥಮ ಉಳಿದು ಉಳಿಕೆಯ ವಿಭಾಗ ಶೂಟಿಂಗ್ ವಿಭಾಗದಲ್ಲಿ ಲಾವಣ್ಯ ಮಂಜುನಾಥ್ ಹುಡುಗಿಯರ ವಿಭಾಗದಲ್ಲಿ ಪೂಜಾ ಪ್ರೌಢಶಾಲಾ ವಿಭಾಗದ ಸಂಗೀತ ನೃತ್ಯದಲ್ಲಿ ಹುಡುಗರು ಹುಡುಗಿಯರ ವಿಭಾಗದಲ್ಲಿ ಸಂಗೀತ ಬೇಗ ನನಗೆ ಪ್ರೀತಿ ಹೊಸತಿಲ್ಲ ನಿನ್ನ ಪ್ರೀತಿ ಪ್ರೌಢಶಾಲಾ ವಿಭಾಗದ ಪ್ರೌಢಶಾಲಾ ವಿಭಾಗದ ಹುಡುಗಿಯರಲ್ಲಿ ಕನಿಷ್ಠ ಮನೆಗೆ ಹುಡುಗಿಯರ ವಿಭಾಗ ಕನಿಷ್ಠ ಒಂದರಿಂದ 4ನೇ ತರಗತಿಯಲ್ಲಿ ನಡೆದ ಸ್ಪರ್ಧೆಯಲ್ಲಿ ಪ್ರಥಮ ಶಿವಶಂಕರ್ ಶ್ರೀರಾಮ ಕೋರಿಸಿದ್ದಾರೆ.